ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳು MS ಮಹಮ್ಮದ್ ಅವರು ಮತ್ತು ರಕ್ಷಿತ್ ಶಿವರಾಮ್ ಅವರು, ಅದರಲ್ಲಿ ಪ್ರಥಮವಾಗಿ ಅವರು ಸುಮಾರು 3:30 ಬಂದು ಈ ಕ್ರೀಡಾಂಗಣ ಸಜ್ಜಾಗಿದೆ. ಅದರ ಉದ್ಘಾಟನೆ ಕಚೇರಿಗೆ ಸುಮಾರು 7-8 ವರ್ಷದ ಹಿಂದೆ ಈಗ ಅದು ಸಂಪೂರ್ಣವಾಗಿದೆ. ಅದರ ಉದ್ಘಾಟನೆಯನ್ನು ಮಾಡಲಿಕ್ಕೆ ಬರ್ತದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಸುಮಾರು 75 ಕೋಟಿಗಳಿಗೆ ಅನುದಾನವನ್ನು ನೀಡಿ ಅಂದಿನ ನಮ್ಮ ಮುಖ್ಯಮಂತ್ರಿ ಇದೇ ಸಿದ್ದರಾಮಯ್ಯ ಸಾಹೇಬರು ಮಾಡಿದ್ರು. 2016ರಲ್ಲಿ ಮಾಡಿದ್ರು. 16ರಿಂದ 18 ತನಕ ಅಲ್ಲೆಲ್ಲ ಕೆಲಸಗಳು ಆಯಿತು. ಸ್ವಲ್ಪ ನಾನು ಮತ್ತು ಸ್ಪೀಕರ್ ಮತ್ತು ಕೃಷ್ಣ ಬೈರೇಗೌಡ್ರ ಹತ್ರ 1-2 ಸಲ ಮುಖತಃ ಭೇಟಿಯನ್ನು ಮಾಡಿದ್ವಿ. ನಂತರ ಒಂದ್ಸಲ ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದಾಗ ಸಂಪೂರ್ಣ ಕಟ್ಟಡವನ್ನು ನೋಡಿದಾಗ ಸುಮಾರು ಒಂದು 30 ಕೋಟಿ ರೂಪಾಯಿಗಳ ಹಣ ಬೇಕಾಗುತ್ತೆ, ಬಿಡುಗಡೆ ಮಾಡಬೇಕಾಗುತ್ತೆ ಅಂತ ಒಂದು ಎಸ್ಟಿಮೇಷನ್ ಕೊಟ್ಟಿದ್ರು. ನಂತರ ನಮ್ಮ ಜಿಲ್ಲಾ ಉಸ್ತುವಾರಿ ದಿನೇಶ್ ಗುಂಡ್ರಾಯರು, ಅದೇ ರೀತಿ ನಮ್ಮ ಸ್ಪೀಕರ್ ಆದಂಥ UT ಖಾದರ್ ಅವರ ಮುತುವರ್ಜಿಯಿಂದ 20 ಕೋಟಿ ರೂಪಾಯಿಗಳ ವಿಶೇಷ ಅನುದಾನವನ್ನು ಅದಕ್ಕೆ ನೀಡಿ ಇವತ್ತು ಆ ಕಾರ್ಯವನ್ನು ಸಂಪೂರ್ಣಗೊಳಿಸಿದ್ದಾರೆ. ಇದು ಬಹುಶಃ ಭಾರತ ದೇಶದಲ್ಲಿ ಅತ್ಯಂತ ದೊಡ್ಡ ಜಿಲ್ಲಾ ಅಧಿಕಾರಿಗಳ ಕಚೇರಿ ಅಂತ ಹೇಳಿದ್ರು. ಮಾಡ್ಕೊಳ್ಬೇಕಾಗಿದ್ದು B. ರಮಾನಾಥ್ ರೈ ಅವರನ್ನ. ಅವರು ಸಚಿವರಾದಂಥ ಸಮಯದಲ್ಲಿ, ಅರಣ್ಯ ಸಚಿವರಾದಂಥ ಸಮಯದಲ್ಲಿ ನಮಗೆ ಜಾಗವನ್ನು ಅರಣ್ಯ ಮಂತ್ರಿಗಳಾದಂಥ ಸಮಯದಲ್ಲಿ ಸುಮಾರು 6 ಎಕರೆ ಜಮೀನನ್ನು ಜಿಲ್ಲಾಧಿಕಾರಿ ಕಚೇರಿಗೆ ಕೊಟ್ಟಿದ್ದರು. ಯಾಕೆಂತ ಹೇಳಿದ್ರೆ ಅರಣ್ಯದಿಂದ 1 ಇಂಚು ಜಾಗಗಳನ್ನು ನಮ್ಮಿಂದ ತಗೊಳ್ಳಿಕ್ಕಾಗೋದಿಲ್ಲ. ಆದರೆ ಅವರೇ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿದ್ದರು, ಅವರೇ ಅರಣ್ಯ ಇಲಾಖೆಯ ಮಂತ್ರಿಗಳಾಗಿದ್ದರು. ಆ ಒಂದು ಸಂಬಂಧದಿಂದ ಅದೇ ರೀತಿ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಅದನ್ನು ಒಪ್ಪಿ ಆ ಜಾಗವನ್ನು ನಮ್ಗೆ ಅಂತೇಳಿದ್ರೆ ಜಿಲ್ಲಾಧಿಕಾರಿಗಳು ಕೊಟ್ಟ ಕಾರಣ ಇವತ್ತು ಒಂದು ಅತ್ಯುತ್ತಮವಾದ ಕಚೇರಿ ಆಯಿತು. ನಂತರ ಅದಕ್ಕೆ ಸಂಪೂರ್ಣ ಸಹಕಾರವನ್ನು ಮಾಡಿದಂಥವರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಂಥ ದಿನೇಶ್ ಗುಂಡ್ರಾಯರು ಹಾಗೂ ಸ್ಪೀಕರ್ ಅವರು. ಯಾಕೆಂತ ಹೇಳಿದ್ರೆ ಇಷ್ಟು ದೊಡ್ಡ ಆಫೀಸ್ ಬೇಕಾ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಬಂದಿತ್ತು. BJP ಸರ್ಕಾರದ 5 ಸರ್ಕಾರದಲ್ಲಿ ಇದಕ್ಕೆ ಯಾಕೆ ಇಷ್ಟು ಹಣವನ್ನು ಕೊಡಬೇಕು ಅಂತ ಹೇಳಿ ಹಣವನ್ನು ಬಿಡುಗಡೆ ಮಾಡಲಿಲ್ಲ. ಬಹುಶಃ ಎಲ್ಲ ನಾನು ಸುಮಾರು ಪತ್ರಿಕೆಗಳಲ್ಲಿ ನೋಡ್ತಾ ಇದ್ವಿ ಅವಾಗ, ಇದಕ್ಕೆ ಮುಕ್ತಿ ಯಾವಾಗ ಅಂತೆಲ್ಲ ಬರೀತಾ ಇದ್ರು. ಇನ್ನು ಮಾಡ್ತಾರೋ ಇಲ್ಲೋ ಒಂದು ಪ್ರಶ್ನೆ ಸಹ ಇದ್ದಿತ್ತು. ಆದರೆ ಇವತ್ತು ಅದನ್ನು ಸಂಪೂರ್ಣ ಮಾಡಿ ಸುಮಾರು 22 ಬೇರೆ ಬೇರೆ ಕಚೇರಿಗಳನ್ನು ಒಂದೇ ಸ್ಥಳದಲ್ಲಿ ಇವತ್ತು ಬರುವಂತೆ ಮಾಡಿದ್ದಾರೆ. ಅಂತೇಳಿದ್ರೆ ಯಾವುದೇ ಜನರು ಅಲ್ಲಿಗೆ ಬಂದರೆ
ಅವ್ರಿಗೆ ಯಾವುದೇ ರೀತಿಯ ತೊಂದರೆಗಳನ್ನು ಆಗದ ರೀತಿಯಲ್ಲಿ ಅತ್ಯಂತ ಒಂದು ಉತ್ತಮ ರೀತಿಯಲ್ಲಿ ಒಂದು ಸ್ನೇಹಿಯ ರೂಪದಲ್ಲಿ ಅದನ್ನು ಮಾಡಿರುವಂಥದ್ದು. ಮತ್ತು ಮುಖ್ಯಮಂತ್ರಿಗಳು ಬಂದಂಥ ಸಂದರ್ಭದಲ್ಲಿ 10,000 ಫಲಾನುಭವಿಗಳು ಅಂತ ಹೇಳಿದ್ರೆ ಈ ಜಿಲ್ಲೆಯಲ್ಲಿ ಸುಮಾರು 30,000 ಜನರನ್ನು ಅವರು ವಾಸ ಮಾಡ್ತಾ ಇದ್ರು. ಅವರಿಗೆ RTC ಇರಲಿಲ್ಲ. ಅದು ಮನೆ ಆಗಿರ್ಬೋದು ಅಥವಾ ಅವರು ಉಳಿತಿರುವಂಥ ಭೂ ಪ್ರದೇಶಗಳಾಗಿರ್ಬೋದು ಅಂತೇಳಿ ಉಳುಮೆ ಮಾಡ್ತಂಥ ಜಾಗಕ್ಕೆ ಅವ್ರಿಗೆ RTC ಇರಲಿಲ್ಲ. ಆದರೆ ನಮ್ಮ ಸರ್ಕಾರ ಬಂದ ಮೇಲೆ, ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ, ಅದರಲ್ಲೂ ಕೃಷ್ಣ ಬೈರೇಗೌಡರು ಮಂತ್ರಿ ಆದಮೇಲೆ ಅದನ್ನು ಪೋಡಿಯನ್ನು ಮಾಡಬೇಕು, ಅದಕ್ಕೆ ಎಷ್ಟು ಅಳತೆಗಳು ಬೇಕು, ಒಂದು ಮನೆಗೆ ಎಷ್ಟು ಸುತ್ತಳತೆಗಳಿದೆ ಅಥವಾ ಅವರು ಮಾಡ್ತಿದ್ದಂಥ ಎಷ್ಟು ಎಕರೆ ಜಮೀನುಗಳಿದೆ, ಅದಕ್ಕೆಲ್ಲ ಸರ್ವೆಯನ್ನು ಮಾಡಿಸಿ ಸುಮಾರು 8,000 ಜನರಿಗೆ RTCಯ ವಿತರಣೆಯನ್ನು ಒಂದು ಮಾಡಲಿಕ್ಕಿದ್ದಾರೆ. ಒಟ್ಟು 30,000ದಲ್ಲಿ 10,000 ಅಪ್ಲಿಕೇಶನ್ಗಳನ್ನು ವಿಲೇವರಿ ಮಾಡಿ ಅದರಲ್ಲಿ 8,000 ಜನರಿಗೆ ಅಂದೇ ಅಂತೇಳಿದ್ರೆ ಅವತ್ತು ಒಂದು ಸರ್ವೆ ಮಾಡಿದ RTCಯನ್ನು ಕೊಡುವಂಥ ಒಂದು ಕಾರ್ಯಕ್ರಮ ಇದೆ. ಅದರ ಜೊತೆಗೆ ನಮ್ಮ 3 ನಿಗಮಗಳಿಂದ, ಅಂಬೇಡ್ಕರ್ ಅವರ ನಿಗಮದಿಂದ ಇರ್ಬೋದು ಅಥವಾ ಇನ್ನು ಮೈನಾರಿಟಿ ನಿಗಮದಿಂದ ಇರ್ಬೋದು, ಕೆಲವು ಫಲಾನುಭವಿಗಳಿದ್ದಾರೆ, ಅವರಿಗೂ ಸಹ ಒಂದು ಅವರ ಫಲಾನುಭವಿಗಳಿಗೆ ವಿತರಣೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದಾರೆ. ಈ 10,000 ಫಲಾನುಭವಿಗಳು RTC ಅವರು ಬರಬೇಕು ಅಂತೇಳಿ ಸಂದರ್ಭದಲ್ಲಿ ಸರ್ಕಾರದೊಂದಿಗೆ ನಮ್ಮ ಪಕ್ಷದ ಎಲ್ಲ ಚುನಾಯಿತ ಪ್ರತಿನಿಧಿಗಳು, ಗ್ರಾಮ ಪಂಚಾಯಿತಿ ಪ್ರತಿನಿಧಿಗಳಾಗಿರ್ಬೋದು, ಅವ್ರನ್ನೆಲ್ಲರನ್ನು ಸೇರಿಸಿ ನಾವು ಇವ್ರಿಗೆ ಹೇಳ್ತಾ ಇದ್ದೀವಿ ಅಂತೇಳಿದ್ರೆ ಸರ್ಕಾರ ಯಾವ ರೀತಿ ತಮಗೆ ವಾಗ್ದಾನವನ್ನು ಕೊಟ್ಟಿತ್ತು ಅದರಲ್ಲಿ ಇದನ್ನು ಸಹ ನಾವು ಪೂರ ಮಾಡ್ತಾ ಇದ್ವಿ, ತಾವೆಲ್ಲರೂ ಬರಬೇಕು ಅಂತ ಹೇಳಿ ಆ ಫಲಾನುಭವಿಗಳ ಜೊತೆಗೆ ನಮ್ಮ ಚುನಾಯಿತ ಪ್ರತಿನಿಧಿಗಳು, ಗ್ರಾಮ ಪಂಚಾಯಿತಿಯವರು ಇರ್ಬೋದು, ಅಲ್ಲಿಯ ಸ್ಥಳೀಯ ನಾಯಕರುಗಳ ಜೊತೆ ಈ ಕಾರ್ಯಕ್ರಮನ ಅತ್ಯಂತ ಯಶಸ್ವಿಯಾಗಿ ನಾವು ಮಾಡ್ತಾ ಇರುವಂಥದ್ದು. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಾಗೆ ಎಲ್ಲ ನಮ್ಮ ಪಕ್ಷದ ಹಿರಿಯ ನಾಯಕರುಗಳ ಜೊತೆ, ಅದೇ ರೀತಿ ಯಾರೆಲ್ಲ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು ಅವರುಗಳ ಜೊತೆ, ಅದಲ್ಲದೆ ಪಕ್ಷದ ಎಲ್ಲ ಮುಖಂಡರುಗಳ ಜೊತೆ ಇದ್ರ 2 ಸಭೆಗಳನ್ನು ಮಾಡಿ ಮುಖ್ಯಮಂತ್ರಿಗಳನ್ನು ಅದ್ಧೂರಿಯಾಗಿ ನಾವು ಅವರನ್ನು ಸ್ವಾಗತಿಸಬೇಕು. ಅವರಿಗೆ ಒಂದು ಥ್ಯಾಂಕ್ಸ್ ಗಿವಿಂಗ್ ಅಂತೇಳಿದ್ರೆ ನಮ್ಗೆ ಇಷ್ಟೆಲ್ಲ ನೀವು ಮಾಡಿದ್ದೀರಾ ಅನ್ನೋ ಅವರಿಗೆ ಒಂದು ಕೃತಜ್ಞತೆಯನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಸಹ ಇದನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಸಂಪೂರ್ಣ ಪ್ರಚಾರದ ಜವಾಬ್ದಾರಿಯನ್ನು ನಮ್ಮ ಯುವ ನಾಯಕರಾದಂಥ ಮಿಥುನ್ ರೈ ಅವರಿಗೆ ವಹಿಸಿದ್ದೀವಿ. ಅದೇ ರೀತಿ ಬೇರೆ ಬೇರೆ ನಮ್ಮ ಹಿರಿಯ ಪಕ್ಷದ ನಾಯಕರುಗಳಿಗೆ ಒಂದೊಂದು ಜವಾಬ್ದಾರಿಯನ್ನು ವಹಿಸಿ ಅತ್ಯಂತ ಯಶಸ್ವಿಯನ್ನಾಗಿ ಮಾಡಿಕೊಳ್ಬೇಕು ಅಂತ ಇದ್ದೀವಿ. ನಾನು ನಿಮ್ಮ ಮುಖಾಂತರ ನಮ್ಮ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ನಾಗರಿಕರಿಗೂ ಮತ್ತು ಎಲ್ಲರಿಗೂ ಒಂದು ಮನವಿ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವತ್ತು ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಗೆ ಬರ್ತಾ ಇದ್ದಾರೆ. ನಮ್ಮ ಜಿಲ್ಲೆ 1-2-3 ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವತ್ತು ಒಳ ಕ್ರೀಡಾಂಗಣವನ್ನು ಬ್ಯಾಡ್ಮಿಂಟನ್ ಮತ್ತು ನಮ್ಮ ಕಬಡ್ಡಿಗೆ ಮಾಡಿದ್ದೀವಿ. ಅದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕ್ರೀಡಾ ಒಂದನ್ನು ನಾವು ಮಾಡಿರುವಂಥದ್ದು. ಇಂಥ ಹಲವಾರು ಸೌಲಭ್ಯಗಳನ್ನು ನಾವು ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆಲ್ಲರಿಗೂ ಕೃತಜ್ಞತೆನ ಕೊಡಬೇಕು, ಅವರಿಗೆ ಒಂದು ಥ್ಯಾಂಕ್ಸ್ ಗಿವನ್ ಕೊಡಬೇಕು ಅಂತ ಹೇಳಿ ನಾನು ಮನವಿಯನ್ನು ಸಹ ಮಾಡ್ಕೊಳ್ತಾ ಇರೋ ಸರ್. ಇದು ನಮ್ಮ ಅತ್ಯಂತ ಕಾರ್ಯಕ್ರಮ. ಇದರಲ್ಲಿ ಬೆಳ್ತಂಗಡಿಯಲ್ಲಿ ಸುಮಾರು 2,000 ಜನರು ಫಲಾನುಭವಿಗಳು, ಅದರ ನಂತರ ಬಂಟ್ವಾಳದಲ್ಲಿ 2,000 ಫಲಾನುಭವಿಗಳಿದ್ದಾರೆ, ಮೂಡುಬಿದ್ರೆಯಲ್ಲಿ ಸುಮಾರು 1,500 ಇದ್ದಾರೆ, ಮತ್ತು ಮಂಗಳೂರಲ್ಲಿ ಸುಮಾರು 1,000, ಸುಳ್ಯ, ಮುಲ್ಕಿ, ಕಾಡಬ, ಈ ರೀತಿ ಬೇರೆ ಬೇರೆ ತಾಲೂಕುಗಳಲ್ಲಿ ಆ ತಾಲೂಕಿನ ತಹಶೀಲ್ದಾರರವರ ಜೊತೆ, ಆಮೇಲೆ ಯಾರೆಲ್ಲ ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರನ್ನೆಲ್ಲ ಗುರುತಿಸಿ ಅವರಿಗೆ ಬರುವಂಥ ಒಂದು ಕಾರ್ಯಕ್ರಮವನ್ನು ಸಹ ಮಾಡಿ ಇದನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತೇಳಿ ತಮ್ಮ ಮೂಲಕ ನಾನು ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಹತ್ರ ಮನವಿ ಮಾಡ್ಕೊಳ್ತಾ ಇದ್ದೀನಿ ಸರ್. ಇದ್ರ ಬಗ್ಗೆ ಏನಾದರೂ 1000 ಮಂಗಳೂರು ಇದೆ, ಅದೇ ರೀತಿ 1003 ಸುಮಾರು 1,800 ಮೂಡುಬಿದ್ರೆ ಇದೆ ಅಂತ ಹೇಳಿದ್ರೆ ತಾಲೂಕು ವೈಸ್ ನಾವು ಬರಬೇಕಾದ್ರೆ ಸ್ವಲ್ಪ ಆ ತಾಲೂಕು ಈ ತಾಲೂಕಲ್ಲಿ ಎಕ್ಸ್ಚೇಂಜ್ ಆಗ್ತಾ ಇದೆ ಸರ್. ಈ ರೀತಿಯಲ್ಲೇ ಸುಮಾರು 8,000 ಜನಕ್ಕೆ ಈ ಪೋಡಿ ಕಾರ್ಯಕ್ರಮದಲ್ಲಿ RTCಯನ್ನು ಕೊಡ್ತಾ ಇದ್ದೀವಿ ಸರ್. ಇಲ್ಲ ಅಲ್ಲ, ಡಿಜಿಟಲ್ ಅಂತ ಹೇಳಿದ್ರೆ ಇದು ಒಂದು ಸಾಂಕೇತಿಕವಾಗಿ ಇಲ್ಲಿ ಕೊಡ್ತಾರೆ, ನಂತರ ಎಲ್ಲ ಅವ್ರಿಗೆ ಅದು ಮುಟ್ಟಿಸ್ತಾ ಇದ್ದೀವಿ ಸರ್. ಕೆಲವು ಫಲಾನುಭವಿಗಳು ಅವರ ಸ್ಕೀಮಲ್ಲಿ ಫಲಾನುಭವಿಗಳು ಯಾರ್ಯಾರು ಬಂದಿದೆ ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರಿಗೆ ಕೊಡ್ತಾ ಇದ್ದಾರೆ. ಅದರಲ್ಲಿ ಟೂರಿಸ್ಟ್ ವೆಹಿಕಲ್ಗಳನ್ನು ನಾನು ಮಾಡಿದೆ. ಮತ್ತು ಸುಕನ್ಯಾ ಅಂತೇಳಿ ಅದೊಂದು ನಮ್ದೇನಿದೆ ಕಾರ್ಯಕ್ರಮ ಇದೆ, ಅದರಲ್ಲಿ ಸುಮಾರು 200 ಜನರು ಹೌದು ಬರ್ತಿದ್ದೀವಿ ನಾನು ಕೊಟ್ಟಿದ್ದೀವಿ ನಾವು ಅವ್ರಿಗೆ. ಅದ್ರ ಬಗ್ಗೆ ಮೋಸ್ಟ್ಲಿ ಇವತ್ತು ನಾಳೆ ಡಿಸಿಷನ್ ತಗೊಳ್ಬೋದು. ನಾನು ಹೇಳಿ ಅಲ್ಲ, ನಾನು ನಿನ್ನೆ ಕೊಟ್ಟಿರೋದು ಅವ್ರಿಗೆ, ನಿನ್ನೆ ಕೊಟ್ಟಿರೋದು, ಅದ್ರ ಬಗ್ಗೆ ಡಿಸ್ಕಷನ್ ತಗೊಳ್ತಾರೆ ಅವರು. ಅಲ್ಲ, ಇನ್ನು ತನಗೆ ಬಂದಿಲ್ಲ. ಅದು ನಿಮ್ಮ ಪ್ರೆಸ್ ಕ್ಲಬ್ನ ಅಧ್ಯಕ್ಷ ಅಂತ ಶ್ರೀನಿವಾಸರವ್ರದ್ದೊಂದು ಆಸೆ ಇತ್ತು, ಅದನ್ನು ಮಾಡಬೇಕು, ಅವ್ರನ್ನೆಲ್ಲ ಭೇಟಿಯನ್ನು ಮಾಡಿಸ್ಬೇಕು ಸರ್ ಅಂತ ಹೇಳಿ ಅವರ ಒಂದು ಮನವಿಯನ್ನು ಪರಿಗಣಿಸಿ ಅವ್ರಿಗೆ ಕೊಟ್ಟಿದ್ವಿ ನಾವು.
ಮತ್ತೆ ಇದೊಂದು ನಿಮ್ಮ ಪುತ್ತೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ರಾಮಚಂದ್ರ ಅಂತೇಳಿ ಅಮಲ ರಾಮಚಂದ್ರ ಅವರು ಇದ್ರ ಬಗ್ಗೆ ಎಲ್ಲ ಪ್ರೈಮ್ ಮಿನಿಸ್ಟರ್ ಇದ್ರ ಬಗ್ಗೆ ಬಹಳ ಇದರಿಂದ ಬರ್ದಿದ್ದಾರೆ ಅಂತ ಕಂಪ್ಲೇಂಟ್ ಆಗಿದೆ ಇವರಿಗೆ. ಕಂಪ್ಲೇಂಟ್ ಫೇಸ್ಬುಕ್ ನಲ್ಲಿ ಈ ಸೀಸ್ ಫೈರ್ದೆಲ್ಲ ಇದು ಮಾಡಿ ಬಹಳ ಇದರಿಂದ ಬರ್ದಿದ್ದಾರೆ ಅಂತ ಒಂದು ಫೇಸ್ಬುಕ್ ಪೋಸ್ಟ್ ಎಲ್ಲ ಇದೆ. ಅದ್ರ ಮೇಲೆ ಬಿಜೆಪಿ ಅವರು ಇದು ಮಾಡಿದ್ದಾರೆ. ಏನಂದ್ರೆ ಪ್ರೈಮ್ ಮಿನಿಸ್ಟರ್ ಬಗ್ಗೆ ಇದು ಮಾಡಿದ್ರೆ ಏನು ಗಣನೆಗೆ ಬಂದಿದ್ಯಾ ಏನು ಅಂತ ಇದೆ? ವೈಯಕ್ತಿಕವಾಗಿ ನನಗೆ ಗಣನೆಗೆ ಬಂದಿಲ್ಲ ಸರ್, ನನಗೆ ಗೊತ್ತಿಲ್ಲ. ಇದು ನಿಮ್ಮ ಪಾರ್ಟಿಯಿಂದ ಇದನ್ನ ಏನಿದು ಹೇಗೆ ಪಾರ್ಟಿಯಿಂದ ಮಾಡ್ಲಿಕ್ಕೆ ನಾವಿದ್ದೀವಲ್ಲ ಸರ್, ನಾನು ಕಾರ್ಯಾಧ್ಯಕ್ಷ ಇದ್ದೇನೆ. ನಿಮ್ಮ ಇದರಿಂದ ಇದಾದ್ರು ಅಲ್ಲ ಅದು ಇರ್ಬೋದು, ಬಟ್ ಪಾರ್ಟಿಯಿಂದ ಅಂತ ಹೇಳಿದಾಗ ಈಗ ಪಾರ್ಟಿನ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ, ಅಧ್ಯಕ್ಷರಿದ್ದಾರೆ, ನಾವೆಲ್ಲ ಇದ್ದೀವಿ ಪಾರ್ಟಿಯಿಂದ. ಬಟ್ ಅವ್ರು ವೈಯಕ್ತಿಕ ಏನ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಸರ್. ಪಾರ್ಟಿ ಹೈಕಮಾಂಡ್ ಇದಕ್ಕೆ ಇದ್ರ ಬಗ್ಗೆ ಸೆಂಟರ್ ಇಂದಾನೆ ನಾವು ಇದು ಮಾಡ್ತೀವಿ, ಇದ್ರ ಬಗ್ಗೆ ಯಾರು ಕಾಮೆಂಟ್ ಮಾಡಬೇಡಿ ಅಂತ ಅಂಬೋದನ್ನ ಡೈರೆಕ್ಟ್. ಅಲ್ಲ ಅದು ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀವಿ, ನಿಮ್ಗೆ ನನ್ನ ಗಮನಕ್ಕೆ ಬಂದಿಲ್ಲ. ನೀವು ತಂದಿದ್ದೀರಲ್ಲ, ಖಂಡಿತವಾಗಿ ಅದೇನಂತ ವಿಚಾರಣೆ ಮಾಡ್ತೀವಿ ಸರ್ ನಾವು. ಏನಾಗಿದೆ ಅದರಲ್ಲಿ? ಹಾಗಾದ್ರೆ ನಾವು ಅವ್ರಿಗೆ ವಾಪಸ್ ಕೇಳ್ಬೋದಾ? ಈ ನಮ್ಮ ಗೃಹ ಮಂತ್ರಿಗಳ ಮೇಲೆ ಅವ್ರಿಗೆ ಕೇಸ್ ಇರಲಿಲ್ವಾ? ಈಗ ನನಗೆ ಗೊತ್ತಿದ್ದ ಪ್ರಕಾರ ಅಧ್ಯಕ್ಷರು ಅವ್ರಿಗೆ ಮಾಡಿದ್ದು ಸರಿಯೇ ತಪ್ಪು ಅನ್ನೋದ್ರ ಬಗ್ಗೆ ನಾನು ಚರ್ಚೆಗೆ ಹೋಗ್ತಾ ಇಲ್ಲ. ಬಟ್ ನನಗೆ ಗೊತ್ತಿದ್ದ ಪ್ರಕಾರ ಈಗ ಅವ್ರ ಮೇಲೆ ಯಾವುದೇ ಕೇಸ್ಗಳಿಲ್ಲ ಅಂತೆ. ಸುಮಾರು 2008ರಲ್ಲೇನೋ ಕೇಸ್ ಇತ್ತಂತೆ. ಆಮೇಲೆ ಅವ್ರದ್ದೆಲ್ಲ ಕೇಸ್ ಖುಲಾಸೆ ಆಗಿದೆ ಅಂತೆ. ಯಾವುದೇ ಅವ್ರ ಮೇಲೆ ಕೇಸ್ ಇಲ್ಲ. ಪೊಲೀಸ್ ವೆರಿಫಿಕೇಶನ್ ಆಗಿರೋ ಅಂಥದ್ದು ಆಯ್ತಾ. ಈ ರೀತಿ ಅವರು ಹೇಳೋದಾದ್ರೆ ನಾವು ಗೃಹ ಮಂತ್ರಿಗಳ ಮೇಲೆ, ಗೌರವ ಮಂತ್ರಿಗಳ ಮೇಲೆ ಮರ್ಡರ್ ಕೇಸ್ ಇರಲಿಲ್ಲ, ಅವ್ರದ್ದು 3 ಮರ್ಡರ್ ಕೇಸ್ಗಳಿತ್ತು ಅಲ್ವಾ? ಅದನ್ನಲ್ಲ ಪೊಲೀಸ್ ವೆರಿಫಿಕೇಶನ್ಗೆ ಹೇಳಿದವ್ರಿಗೆ ಈಗ ಮಾಡಿದ್ದಾರೆ ಅಂತ ಹೇಳಿದ್ರೆ ಈಗ ಪೊಲೀಸ್ ವೆರಿಫಿಕೇಶನ್ ಆದಮೇಲೆ ಆಗಿರುವಂಥದ್ದು. ಈಗ ನನ್ನ ಗಮನಕ್ಕೆ ಬಂದಾಗ ನನಗೆ ಕೂಡಲೇ ನಾನು ಅದರ ವಿಚಾರಣೆಯನ್ನು ಮಾಡಿದೆ. ಈಗ ಮುಂಚೆ ಇತ್ತು ಅವ್ರ ಮೇಲೆ ಕೇಸ್ ಇತ್ತು, ನಂತರ ಅವ್ರ ಮೇಲೆ ಕೇಸ್ ಇಲ್ಲ ಅನ್ನೋ ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ. ಅಷ್ಟು ಡಿಸ್ಟ್ರೇಟ್ ಹೋಗಿಲ್ಲ ನಾನು, ಬಟ್ ಈಗ ಅವ್ರ ಹತ್ರ ಮೇಲೆ ಕೇಸ್ ಇಲ್ಲ ಅಂತ ಹೇಳಿದ್ದಾರೆ. ಏನು ಕೇಸ್ ಇಲ್ಲ ಅಂತ ಹೇಳಿದ್ದಾರೆ, ಈಗ ಇಲ್ಲ ಅಂತ ಹೇಳಿದ್ದಾರೆ ಸ್ಪಷ್ಟವಾಗಿ. ನಾನು ಕೇಳಿದ್ದಕ್ಕೆ ಅವ್ರ ಮೇಲೆ ರೌಡಿ ಶೀಟ್ ಇಲ್ಲ, ಮತ್ತೆ ಯಾವುದೇ ರೀತಿಯ ಕೇಸುಗಳು ಅವ್ರ ಮೇಲೆ ಇಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ ಸರ್. ಇದನ್ನ ಮಾತ್ರ ನಮ್ಮ ಹತ್ರ ಕೇಳ್ತಾ ಇದ್ದೀರಾ ನೀವು? ಏನ್ ಸರ್? ಈಗ ನೋಡಿ ಸರ್, ಭಾರತೀಯ ಜನತಾ ಪಕ್ಷದ ಒಬ್ಬ ಸಚಿವರಾದಂಥವರು ಮಧ್ಯಪ್ರದೇಶದಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಎಂಥ ಒಂದು ಅವಹೇಳನಕಾರಿಯಾದ ಸ್ಟೇಟ್ಮೆಂಟ್ ಮಾಡ್ತಾರೆ. ಇವತ್ತು ನಾನು ನಿಮ್ಮ ಮುಖಾಂತರ ಒತ್ತಾಯ ಮಾಡ್ತಾ ಇರೋದೇನಂತ ಹೇಳಿದ್ರೆ, ಅವ್ರ ಮೇಲೆ ರಾಷ್ಟ್ರದ್ರೋಹದ ಕೇಸ್ ಮೇಲೆ ಅವ್ರ ಮೇಲೆ ಹಾಕಬೇಕು. ಕೂಡಲೇ ಅವ್ರ ರಾಜೀನಾಮೆಯನ್ನು ಕೊಡಬೇಕು, ಅವ್ರನ್ನ ಬಂಧಿಸಬೇಕು. ಒಂದು ದೇಶಕ್ಕೋಸ್ಕರ ತನ್ನ ಪ್ರಾಣ ತ್ಯಾಗವನ್ನು ಮಾಡ್ಲಿಕ್ಕೆ ಹೊರಟಂತಹ ಒಂದು ಮುಸ್ಲಿಂ ಮಹಿಳೆ ಮೇಲೆ ಇವತ್ತು ಅವ್ರು ಹೇಳ್ತಾ ಇದ್ದಾರೆ ಭಯೋತ್ಪಾದಕರ ಸಹೋದರಿ ಅಂತ ಹೇಳ್ಬಿಟ್ಟು. ಬಟ್ ನಾನು ಹೆಮ್ಮೆಯಿಂದ ಹೇಳ್ತೀನಿ, ಅವಳು ನಮ್ಮ ಕರ್ನಾಟಕ ರಾಜ್ಯದ ಹೆಮ್ಮೆಯ ವೀರ ಸೊಸೆ ಅಂತ ನಾವು ಹೇಳ್ತೀವಿ. ತನ್ನ ಇಡೀ ಪ್ರಾಣವನ್ನ ತ್ಯಾಗ ಮಾಡಲಿಕ್ಕೆ ಬಿಟ್ಟು ಅವ್ರು ಹೋಗುವಂಥವ್ರನ್ನ ಈ ರೀತಿ ಇವ್ರು ಹೇಳ್ತಾರೆ ಅಂತ ಹೇಳಿದ್ರೆ, ಇವರ ಮನಸ್ಥಿತಿ ಯಾವ ರೀತಿ ಇರ್ಬೋದು ಹಾಗಾದ್ರೆ? ಅದು ಯಾರು ಹೇಳಿರೋದು? ಅವರು 8 ಸಲ ಶಾಸಕರಾದಂಥವ್ರು, ಬಿಜೆಪಿ ಅತ್ಯಂತ ಒಬ್ಬ ಹಿರಿಯ ಶಾಸಕ. ಅವರ ಮನಸ್ಥಿತಿ ಯಾವಾಗಿರ್ಬೋದು? ಈ ಅನ್ನ ಬೆಂದಿದೆ ಅಂತ ಹೇಳಿ ಇಡೀ ಅನ್ನವನ್ನು ನೋಡಬೇಡಿ, ಒಂದು ಅನ್ನದ ಅಗಳನ್ನು ನೋಡಿದ್ರೆ ಸಾಕಂತೆ. ಆ ರೀತಿ ಈ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಎಂತೆಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅವರ ಮನಸ್ಥಿತಿ ಎಂಥ ಮನಸ್ಥಿತಿ ಆಗಿರ್ಬೋದು? ಅದ್ರ ಬಗ್ಗೆ ಇವತ್ತು ಅದನ್ನು ಸಂಪೂರ್ಣವಾಗಿ ನಾವು ಖಂಡನೆಯನ್ನು ಮಾಡ್ತಾ ಇದ್ದೀವಿ. ಯಾರ್ಯಾರ ಮೇಲೆ ಇವರು ರಾಷ್ಟ್ರದ್ರೋಹದ ಕೇಸನ್ನು ಹಾಕ್ತಾರಲ್ಲ, ಇವತ್ತು ಪ್ರಪ್ರಥಮವಾಗಿ ರಾಷ್ಟ್ರದ್ರೋಹದ ಕೇಸನ್ನು ಅವ್ರ ಮೇಲೆ ಹಾಕಬೇಕು, ಅವ್ರನ್ನ ಬಂಧಿಸಬೇಕು ಅಂತ ಹೇಳಿ. ಏನ್ ಸರ್? ಸರ್ ಅದು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ ಸರ್. ಗೊತ್ತಾದ್ರೆ ಖಂಡಿತವಾಗಿ ಯಾರೇ ಆಗಲಿ
ಕೇಳ್ತೀರಾ? 100% ಕೇಳ್ತೀವಿ. ಯಾಕೆ ಕೇಳಬಾರ್ದು ಅಂತ ಇದೆ ಒಂದು ವೇಳೆ ನಮಗೆ ಗೊತ್ತಾಯ್ತು ಅಂತ ಹೇಳಿದ್ರೆ ಖಂಡಿತವಾಗಿ ಅವ್ರ ಬಗ್ಗೆ ಕೇಳ್ಕೊಡ್ತೀರಿ. ಸರ್, ಇನ್ನೊಂದು ವಿಷಯ ನಾನು ನಿಮಗೆ ಹೇಳಬೇಕಾಯ್ತು ಅಂತ ಹೇಳಿದ್ರೆ, ಈ ವಾರ್ ನಡೀತಾ ಇರಬೇಕಾದ್ರೆ, ಯುದ್ಧ ನಡೀತಾ ಇರಬೇಕಾದ್ರೆ ಇದಕ್ಕೆ ಅಫಿಷಿಯಲ್ಲು ನಮ್ಮ ವಾಟ್ಸಪ್ ಯೂನಿವರ್ಸಿಟಿ ಅವರು ಏನಾದರೂ ಅದಕ್ಕೆ ಸ್ಪೋಕ್ಸ್ ಮ್ಯಾನ್ ಆಗಿದ್ರ ಅಂತೇಳಿ ಒಂದು ಅನುಮಾನ ಇದೆ ಸರ್. ಯಾಕೆ ಅಂತ ಹೇಳಿದ್ರೆ ನಾನೊಂದು ವಿಡಿಯೋ ನೋಡ್ತಾ ಇದ್ವಿ ನಾವು. ಆ ವಿಡಿಯೋದಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಭಾರತ ಮತ್ತು ಪಾಕಿಸ್ತಾನದ ಯುದ್ಧದ ಭವಿಷ್ಯ ನುಡಿತಾ ಇದ್ರು. ಯಾವ ರೀತಿ ಅಂತ ಹೇಳಿದ್ರೆ 1.0 ಸಿಂಧೂರು ಮುಗೀತಂತೆ ಟಾರ್ಗೆಟ್ ಅಲ್ಲಿ, ಎರಡನೇದು 2.0 ಇದೆ ಅಂತೆ, ಮೂರನೇದು ಆಲ್ ಔಟ್ ಪ್ರೋಗ್ರಾಮ್, ಆಲ್ ಔಟ್ ಟಾರ್ಗೆಟ್ಸ್ ಅಂತೆ. ಅದು ಅಂತ ಹೇಳಿದ್ರೆ ಅದು 4 ಪೀಸ್ ಆಗುತ್ತಂತೆ. 4 ಪೀಸ್ ಆದಾಗ ಒಂದು ಪೀಸು ಬಲೋಚಿಸ್ತಾನ, ಎರಡನೇದು ಸಿಂಧುಸ್ತಾನ, ಮೂರನೇದು POK, 4 ಅನ್ನೋದು ಪಾಕಿಸ್ತಾನ ಅಂತ ಹೇಳಿ ಪಾಕಿಸ್ತಾನ ಇರೋದಿಲ್ಲ ಅಂತ ಹೇಳ್ಬಿಟ್ಟಿರ್ತಾರೆ. ನಾನು ವಾಟ್ಸಪ್ ಯೂನಿವರ್ಸಿಟಿದು ನಾನು ನೋಟ್ ಮಾಡ್ಕೊಂಡು ಬಂದಿರೋದು ಮಾತಾಡ್ಲಿಕ್ಕೆ. ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಬಹಳ ಬರುತ್ತೆ. ವಾಟ್ಸಪ್ ಯೂನಿವರ್ಸಿಟಿ ಯಾರು ಯೂನಿವರ್ಸಿಟಿ ಅಂತ ಇಲ್ಲ, ಅದು ಜನರಲ್ ಟರ್ಮ್. ಯಾರು ಸ್ಪೆಸಿಫಿಕ್ ಯಾರು ಇದು ಮಾಡಿದ್ದಾರೆ ಅದನ್ನ ಹೇಳಿ ಸರ್. ಚಕ್ರವರ್ತಿ ಸೂಲಿಬೆಲೆ ಅವರು ಹೇಳಿರೋದು ಇದು. ಎಸ್, ನಾನು ಹೇಳ್ತಿರೋದು ಆಯ್ತಾ. ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೆ, ಅದನ್ನ ಹೇಳ್ತಿದ್ದೆ, ನೀವು ಈಗ ಕೇಳಿದ್ರಿ, ಅದನ್ನ ಇಲ್ಲಿದ್ರೆ ನಾವು ಹೇಳ್ತಿದ್ವಿ ನಾವು. ಯಾಕೆ ಅಂತ ಹೇಳಿದ್ರೆ ಅಲ್ಲ, ಅವ್ರು ಹೇಳ್ತಾ ಇರೋದು ಇನ್ನೊಂದು ಬಹಳ ಹೇಳ್ತಿದೆ, ಅನ್ನೋನ್ ಗನ್ಮ್ಯಾನ್ಗಳು ಇದ್ರಂತೆ. ಅವರು ಆಫ್ಘಾನಿಸ್ತಾನದಿಂದ ಅವ್ರನ್ನ ಕಳಿಸ್ಬಿಟ್ಟು ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ರಂತೆ. ಈ ರೀತಿ ಎಲ್ಲ ಹೇಳ್ತಾ ಇರ್ತಾರಲ್ಲ ಸರ್. ಇದಕ್ಕೇನಾದ್ರು, ಯಾಕೆ ಅಂತ ಹೇಳಿದ್ರೆ ನೀವು ಸೈನಿಕರಿಗಿಂತ ಮುಂಚೆ ಇವ್ರಿಗೆ ಏನಾದ್ರು ನ್ಯೂಸ್ಗಳು ಬರ್ತಾ ಇತ್ತಾ? ವಕ್ತಾರರಾಗಿದ್ರೆ ಇವ್ರುಗಳು ಯಾವ ರೀತಿ ಪ್ರಚೋದನೆಯನ್ನು ಮಾಡ್ತಾ ಇದ್ರು? ನಿಜವಾಗಿ ದೇಶದ್ರೋಹದ ಕೇಸ್ಗಳು ಯಾರ ಮೇಲೆ ಹಾಕಬೇಕು? ಈ ಪ್ರಚೋದನೆ ಮೇಲೆ ಹಾಕೋದಲ್ವಾ? ಈ ರೀತಿ ಪ್ರಚೋದನೆಗಳನ್ನು ಮಾಡ್ತಾ ಇರೋವಂಥದ್ದ. ಅದು 4 ಪೀಸ್ ಆಯಿತು, 3 ಪೀಸ್ ಆಯಿತು ಅಂತ ಹೇಳಿ. ಮತ್ತು ಇವತ್ತು ನಮ್ಮ ರಾಷ್ಟ್ರ ಮಟ್ಟದ ನಾಯಕರುಗಳೆಲ್ಲ ಕೇಳಿದ್ದಾರೆ ಇವತ್ತು. ಯಾಕೆ ಅಂತ ಹೇಳಿದ್ರೆ, ಈ ಪಾಕಿಸ್ತಾನ ಮತ್ತು ಇಂಡಿಯಾದ ನಮ್ಮ ದೇಶದ ವಾರ ಆಗಬೇಕಾದ್ರೆ ಇದನ್ನು ಯಾರು ನಿಲ್ಲಿಸಿರೋದು? ಇದ್ರ ಬಗ್ಗೆ ಒಂದು ನಮಗೆ ಪಾರ್ಲಿಮೆಂಟನ್ನು ಕರಿಬೇಕು, ಪಾರ್ಲಿಮೆಂಟಲ್ಲಿ ಇದನ್ನು ಡಿಸ್ಕಸ್ ಆಗಬೇಕು. ಇವತ್ತು ಪಾಕಿಸ್ತಾನದವರು ಕ್ಲೈಮ್ ಮಾಡ್ತಾ ಇದ್ದಾರೆ ನಾವು ವಿಜಯನ ಸಾಧಿಸಿದ್ದೀವಿ. ಇದರ ಸತ್ಯತೆಯನ್ನು ನಮಗೆ ತಿಳಿಸ್ಬೇಕಲ್ಲ ಸರ್ ಜನರಿಗೆ. ಯಾಕೆಂತೇಳಿ ಈಗಾಗಲೇ ನಮ್ಮ ನಾಯಕರುಗಳು ಹೇಳಿರೋದ್ರಿಂದ ನಾವು ಅದನ್ನು ಮತ್ತೆ ಒತ್ತಾಯ ಮಾಡಿದ್ರೆ ನಾವು ಕೇಳ್ತೇವೆ. ಇವತ್ತು ಜನರಿಗೆ ನಮಗೆ ಗೊತ್ತಾಗಬೇಕಲ್ಲ ಯಾರಪ್ಪ ನಿಲ್ಲಿಸಿದ್ದಾರೆ. ಸಿಮ್ಲಾ ಅಗ್ರಿಮೆಂಟ್ ಪ್ರಕಾರ ಸರ್ ಅದನ್ನು ನಮಗೆ ಥರ್ಡ್ ಕಂಟ್ರಿಯವರು ಎಂಟ್ರ್ ಆಗಬಾರ್ದು. ನಮಗೆ ಇವತ್ತು ಇದು ಎಲ್ಲಿ ತನಕ ಅಂತ ಹೇಳಿದ್ರೆ, ಯಾರಿಗೂ ಗೊತ್ತಾಗೋಕ್ಕಿಂತ ಮುಂಚೆನೆ ಇವತ್ತು ಟ್ರಂಪ್ ಅವ್ರು ಹೇಳ್ತಾ ಇದ್ದಾರೆ ನಾವು ಈ 2 ದೇಶದ ವಾರನ್ನು ನಾವು ನಿಲ್ಲಿಸ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಹಾಗಾದ್ರೆ ನಮ್ಮನ್ನು ನಾವು ಅವ್ರಿಗೆ ಮಾರ್ಕೊಂಡಿದ್ದೀವ? ಮುಂಚೆ ಇಂದಿರಾ ಗಾಂಧಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ರು, ಜವಾಹರ್ಲಾಲ್ ನೆಹರು ಬಗ್ಗೆ ಅವ್ರು ಮಾಡ್ತಾ ಇದ್ರು. ಅವ್ರು ಇಂದಿರಾ ಗಾಂಧಿ ಅವ್ರು ನಾವು POKನ ಬಿಟ್ಕೊಟ್ವಿ ಅದು ಇದು ಅಂತ ಹೇಳ್ತಾ ಇದ್ರಲ್ಲ ಸರ್. ಇದನ್ನ ಇವತ್ತು ನಾವು ತಗೊಳ್ಬೋದಿತ್ತಲ್ಲ ವಾಪಸ್ಸು. ನಾವ್ಯಾಕೆ ಸುಮ್ಮನಾದ್ವಿ? ಇವತ್ತು ಯಾರೋ ನಾವು ಕಂಪ್ಲೇಂಟ್ಗೆಲ್ಲ ಕೊಡ್ಲಿಕ್ಕೆ ಹೋಗೋದಿಲ್ಲ ಸರ್. ಅವರ ಜನರಲ್ ಸ್ಟೇಟ್ಮೆಂಟ್ ಅಲ್ಲ. ಅವ್ರು ಮಾಡ್ತಾ ಇದ್ದಾರೆ. ನಾವು ಅವರ ವಿಡಿಯೋದಲ್ಲಿ ಸರ್, ನಾನು ನಿಮ್ಮ ಹತ್ರ ಕೇಳ್ತಿರೋದು ನೋಡಿ, ಅವ್ರು ಕಂಪ್ಲೇಂಟ್ ಕೊಡೋದಲ್ಲ. ನಾನು ಹೇಳ್ತಾ ಇರೋದು ಒಬ್ರು ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅಂತೇಳಿ ವಿಡಿಯೋದಲ್ಲಿ ಬಂದದನ್ನ ನಿಮ್ಗೆ ಹೇಳ್ತಾ ಇರೋವಂಥದ್ದು. ಪ್ರಚೋದನೆ ಅಲ್ವಾ ಅದು? ಪ್ರಚೋದನೆ ಅಲ್ವಾ ಅದು? ಮತ್ತೆ ಸರ್ ನಾವು ಕಂಪ್ಲೇಂಟ್ ನಾನು ನಿಮಗೆ ಅಲ್ಲ, ನಾವು ಹೇಳ್ತಿರೋದು ಇರ್ಲಿ ಬಿಡಪ್ಪ. ನಾವು ಹೇಳ್ತಿರೋದು ಸರ್ ಯಾವ ರೀತಿ ಬರ್ತಾ ಇದೆ, ಯಾವ ರೀತಿ ನಮ್ಮನ್ನು ಮಾಡ್ತಾ ಇದ್ದಾರೆ ಅಂತ ತಾನು ನಮ್ಮನ್ನ ಗಮನಕ್ಕೆ ತರುತ್ತಾ ಇರುವಂಥದ್ದು. ಒಂದು ವಾರ್ ನಡೀತಾ ಇರ್ಬೇಕಾದ್ರ, ಇನ್ನು ವಾರಲ್ಲಿ ನಾವು ಮಧ್ಯದಲ್ಲಿ ಇದೀವಿ ಅನ್ಬೇಕಾದ್ರ 1.0 ಮುಗಿತು, 2 ನಡೆಯುತ್ತೆ, 3.0 ಈಗ ನಡೆಯುತ್ತೆ, 4 ಪೀಸ್ ಆಗುತ್ತೆ. ಇದೆಲ್ಲ ಹೆಂಗೆ ಹೇಳೋದು ಹೇಳಿ? ಖಂಡಿತವಾಗಿ ಅವ್ರ ಗಮನಕ್ಕೆ ತರ್ತೇವೆ ಸರ್. ಇದನ್ನ ತಾವು ಹೇಳಿದಿರಲ್ಲ, ಖಂಡಿತವಾಗಿ ತರ್ತೇವೆ. 100% ವಿಲ್ ಸಿ ದಟ್, ವಿಲ್ ಗಿವ್ ದಟ್ ದಿಸ್ ಒನ್. ಅವ್ರಿಗೆ ಈ ರೀತಿ ಇದೆ ಅಂತ ಹೇಳೋದು. ನಾವು ಸಿದ್ದರಾಮಯ್ಯನವರು ಯುದ್ಧ ಮಾಡಬೇಡ ಅಂತ ಹೇಳಬೇಕಾದ್ರೆ ಎಲ್ಲರೂ ಅವ್ರ ಮೇಲೆ ಬಿದ್ದುಬಿಟ್ರು. ಈಗ ಟ್ರಂಪ್ ಅವ್ರು ಯುದ್ಧ ನಿಲ್ಲಿಸಿ ಅಂತ ಹೇಳಿದಾಗ ನಮಗೊಂದು ಸ್ವಾಭಿಮಾನ ಇರಬೇಕಲ್ಲ. ಅದೇ ಯುದ್ಧ ಆಗಬೇಕು ಬೇಡ ಅನ್ನೋದಲ್ಲ, ಅದು ನಮ್ಮ ದುಡ್ಡು ತಗೊಳ್ಳುವಂಥ ತೀರ್ಮಾನ. ಯಾಕೆ ಅಂತ ಹೇಳಿದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿಯವರು ತಗೊಂಡಾಗ ಪ್ರಜೆಗಳಾದಂಥ ನಾವು ಅದನ್ನು ಒಪ್ಕೊಳ್ತೀವಿ. ಆದ್ರೆ ಒಬ್ರಿಗೊಂದು ನ್ಯಾಯ ಇನ್ನೊಬ್ರಿಗೆ ನ್ಯಾಯ ಆಗಬಾರ್ದು ಅಂತ ನಾನು ಹೇಳ್ತಿರೋದು ಅಷ್ಟೇ
ಎಸ್ ಸರ್. ತಾವೆಲ್ಲರೂ ಮತ್ತೊಮ್ಮೆ ನಮ್ಮ ಮುಖ್ಯಮಂತ್ರಿಗಳ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಹೇಳಿ ತಮ್ಮ ಮೂಲಕ ಕೇಳ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್.